ಇವತ್ತೊಂದು ನೀವು ಇಲ್ಲಿ ತನಕ ಮಾಡಿರೋದಂಥ ತಿಂದಿರೋದಂಥ ತುಂಬಾ ವಿಶೇಷವಾಗಿರುವಂಥ ಗುಳಿಯಪ್ಪ ಅಥವಾ ಸಿಹಿ ಪಡ್ಡನ್ನು ಜೋನಿ ಬೆಲ್ಲ ಹಾಕಿ ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ಪಡ್ಡು ಮಾಡಲಿಕ್ಕೆ ನಮಗೆ ಬೇಳೆ ಏನು ಬೇಡ, ಹಾಗೆಯೇ ತಿನ್ನೋದಕ್ಕೆ ಚಟ್ನಿ ಪಲ್ಯ ಯಾವುದೂ ಬೇಡ. ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಅಲ್ರಿ. ಈ ಸಿಹಿ ಪಡ್ಡು ಅಥವಾ ಗುಳಿಯಪ್ಪನ ಮಾಡೋದಕ್ಕೆ ನಾನೊಂದು 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ದೋಸೆ ರೈಸ್, ಇಡ್ಲಿ ರೈಸ್ ಏನೂ ಇಲ್ಲದಿದ್ದರೆ ಊಟದ ಅಕ್ಕಿಯನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಈ ಅಕ್ಕಿಯನ್ನು ನಾವು ಪಡ್ಡು ಮಾಡೋದಕ್ಕಿಂತ 6 ಗಂಟೆ ಮೊದಲು ನೆನೆ ಹಾಕಬೇಕು. ಅಂದರೆ ಬೆಳಗಿನ ಹೊತ್ತಿಗೆ ಮಾಡೋದಿದ್ದರೆ ರಾತ್ರಿ ನೀರಲ್ಲಿ ನೆನೆ ಹಾಕಿ, ಹಾಗೆ ನೀವು ರುಬ್ಕೊಳ್ಳೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದುಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟನ್ನು ಹಾಕೋಬೇಕು. ಅದು ಏನು ಅಂತಂದರೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ. ರುಬ್ಬುವಾಗ ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕಿ, ರುಚಿಗೆಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವಿದನ್ನ ಚೆನ್ನಾಗಿ ರುಬ್ಕೋಬೇಕು. ದೋಸೆ ಹದಕ್ಕೆ ಬೇಡ, ಅಂದರೆ ತುಂಬ ನೀರು ದೋಸೆಗೆಲ್ಲ ನೈಸಾಗಿ ರುಬ್ತೀವಲ್ವ ಹಾಗೆ ಬೇಡ, ಒಂದು ಚೂರು ತರಿ ಇದ್ದರೂ ಏನೂ ಆಗಲ್ಲ. ಈ ಹದಕ್ಕೆ ಹಿಟ್ಟನ್ನು ರುಬ್ಕೋಬೇಕು. ತುಂಬ ತೆಳ್ಳಗೆ ಮಾಡಬೇಡಿ ಹಿಟ್ಟನ್ನು. ತೋರಿಸ್ತಿದ್ದೀನಲ್ವ, ಇಷ್ಟು ಹದ ಮಾತ್ರ. ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪು ನೀರು ಸಾಕು. ನೋಡಿಕೊಂಡು ನೀರು ಹಾಕ್ಕೊಂಡು ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ದಪ್ಪ ಅನ್ನಿಸಿದರೆ ಒಂಚೂರು ನೀರು ಹಾಕೋಬೋದು. ನೋಡಿ, ನಾವು ನಾರ್ಮಲಾಗಿ ದೋಸೆ ಹಿಟ್ಟು ಮಾಡ್ತೀವಲ್ಲ ಆ ಹದಕ್ಕೆ ಬರಬೇಕು. ನೀರು ದೋಸೆ ಅಲ್ಲ, ನಾರ್ಮಲ್ ದೋಸೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೋಬೇಕು. ರುಚಿ ತುಂಬಾ ಚೆನ್ನಾಗಿ ಬರುತ್ತೆ, ಪಡ್ಡು ಮೆತ್ತಗೆ ಬರುತ್ತೆ. ಇನ್ನೊಂದು ವಿಶೇಷ ಇಂಗ್ರೀಡಿಯೆಂಟ್ ಇದೆ, ಏನು ಅಂತಂದರೆ ಜೋನಿ ಬೆಲ್ಲ. ರುಚಿಗೆ ಎಷ್ಟು ಬೇಕಷ್ಟು ಜೋನಿ ಬೆಲ್ಲನ ಹಾಕೊತಾ ಇದ್ದೀನಿ. ಜೋನಿ ಬೆಲ್ಲ ಇಲ್ಲದಿದ್ದರೆ ನಾರ್ಮಲ್ ಬೆಲ್ಲನ ಅಕ್ಕಿ ರುಬ್ಕೊಳ್ಳುವಾಗ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸೋಡಾ ಪುಡಿ, 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಇಷ್ಟೇ, ಬೇರೆ ಏನೂ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಜೋನಿ ಬೆಲ್ಲ ಇಲ್ಲದಿದ್ದರೆ ನಾರ್ಮಲ್ ಬೆಲ್ಲನ ಅಕ್ಕಿ ಮತ್ತು ಕಾಯಿ ತುರಿ ಹಾಕಿ ರುಬ್ತೀವಲ್ವ ಆವಾಗಲೇ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹದಕ್ಕೆ ಬಂದ ನಂತರ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ನಾನು ಆವಾಗಲೇ ಹಾಕೋದು ಮರ್ತು ಹೋದೆ. ಈಗ ಒಂದು ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನ ಒಂದು 10 ನಿಮಿಷ ಬಿಟ್ಬಿಡ್ಬೇಕು ಅಷ್ಟೇ. ನಾವು ನಾರ್ಮಲ್ ಪಡ್ಡು ಮಾಡಬೇಕಾದ್ರೆ ರಾತ್ರಿ ಮಾಡಿರ್ತೀವಿ, ಇದು ಏನೂ ಇಲ್ಲ. ಬೆಳಗ್ಗೆ ಕಡ್ದು ನಾವು ಬೆಳಗ್ಗೆನೇ ಮಾಡುವಂಥದ್ದು. 10 ನಿಮಿಷ ಬಿಟ್ಟರೆ ಸಾಕು. ಕರೆಕ್ಟಾಗಿ 10 ನಿಮಿಷ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ. ಅದಾದ ನಂತರ ಪಡ್ಡು ತವ ಇರುತ್ತಲ್ವ ಅದನ್ನ ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ತವ ಕಾದ ನಂತರ ಒಂದು ಸ್ವಲ್ಪ ತುಪ್ಪನ ಈ ಥರ ಹಾಕ್ಕೊಂಡು ಇವಾಗ ಹಿಟ್ಟನ್ನು ಇದೆಯಲ್ವ ಹೀಗೆ ಹಾಕೊತ ಹೋಗಿ. ಮತ್ತೆ ಹೇಳ್ತಾ ಇದ್ದೇನೆ, ನಾವು ನಾರ್ಮಲ್ ಪಡ್ಡು ಮಾಡುವಾಗ ರಾತ್ರಿ ಕಡ್ದಿರ್ತೀವಿ, ಬೆಳಗ್ಗೆ ಪಡ್ಡು ಮಾಡ್ತಿದ್ದು ಆ ಥರ ಅಲ್ಲ. ಬೆಳಗ್ಗೆ ಕಡ್ದು ನಾವು ಬೆಳಗ್ಗೆನೇ ಪಡ್ಡು ಮಾಡುವಂಥದ್ದು. ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿ 10 ನಿಮಿಷ ಬಿಟ್ಟರೆ ಆಯಿತು. ಮತ್ತು ಕಾಯಿ ತುರಿ ಎಲ್ಲ ಹಾಕೋದ್ರಿಂದ, ಈರುಳ್ಳಿ ಎಲ್ಲ ಹಾಕೋದ್ರಿಂದ ತುಂಬ ಮೆತ್ತಗೆ ಬರುತ್ತೆ. ನಾನು ನಿಮಗೆ ಕಂಪ್ಲೀಟ್ ಆದ ನಂತರ ತೋರಿಸ್ತೀನಿ. ಎಲ್ಲ ಹಾಕೊಂಡಾದ ನಂತರ ಮೇಲ್ಗಡೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿದೆಯಲ್ವ, ಮುಚ್ಚಿಟ್ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಜಸ್ಟ್ 1 ರಿಂದ 2 ನಿಮಿಷ, 1 ನಿಮಿಷ ಸಾಕು ಅನಿಸುತ್ತೆ. ಒಂದು ಸೈಡ್ ಕಾಯೋಕ್ಕೆ ಬಿಡಿ. ಅದಾದ ನಂತರ ಇದೆಯಲ್ವ, ಒಂದು ಸ್ವಲ್ಪ ಮಿಡ್ಲಲ್ಲಿ ಈ ಥರ ಇರುವಾಗಲೇ ಮಗುಚಿ ಹಾಕಿ. ಇಲ್ಲದಿದ್ದರೆ ಕೆಳಗಡೆ ಇದೆಯಲ್ವ ಜಾಸ್ತಿ ಕರಟ್ ಹೋಗುತ್ತೆ, ಸಿದು ಹೋಗುತ್ತೆ. ನೋಡಿ ಹೀಗೆ, ಯಾಕಂತಂದರೆ ಬೆಲ್ಲ ಹಾಕಿರ್ತೀವಲ್ವ, ನಾವು ಉರಿ ಜಾಸ್ತಿ ಇಟ್ಟು ಜಾಸ್ತಿ ಹೊತ್ತು ಕಾಯಿಸಿದ್ವಿ ಅಂತಂದರೆ ಒಂದು ಕಡೆ ಕರಟಿ ಹೋಗುತ್ತೆ. ನೋಡಿ ಎಷ್ಟು ಮೆತ್ತಗೆ ಬಂದಿದೆ ನೋಡಿ, ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. 2 ಕಡೆ ಕಾದ ನಂತರ ಸರಿಯಾಗಿ ಬೆಂದ ನಂತರ ನಾವು ತೆಗೆದುಬಿಡ್ಬೋದು. ನೋಡಿ ಇಷ್ಟೇ, ತುಂಬಾ ಸಿಂಪಲ್, ಸಿಹಿ ಆಗಿರುವಂತಹ, ತುಂಬಾ ಮೆತ್ತಗಿರುವಂತಹ, ಸೂಪರ್ ಆಗಿರುವಂತಹ ಪಡ್ಡು ರೆಡಿಯಾಗಿದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಡ ಇದು. ಯಾಕಂತಂದರೆ ಜೋನಿ ಬೆಲ್ಲದಲ್ಲಿ ತುಂಬ ಕ್ಯಾಲ್ಶಿಯಂ, ಕಬ್ಬಿಣದ ಅಂಶ ಎಲ್ಲ ಇರುತ್ತೆ, ಮಿನರಲ್ಸ್ ಎಲ್ಲ ಇರುತ್ತೆ. ತುಂಬ ಒಳ್ಳೆಯದು, ಮಕ್ಕಳಿಗೂ ತುಂಬ ಒಳ್ಳೆಯದು. ಇವಾಗ ನಮಗೆ ಲಂಚ್ ಬಾಕ್ಸಿಗೆ ಏನು ಕೊಡೋದು, ಸ್ನ್ಯಾಕ್ಸಿಗೆ ಏನು ಕೊಡೋದು ಅನ್ನೋದೊಂದು ಟೆನ್ಷನ್ ಇರುತ್ತೆ. ಈ ಥರ ಒಂದು ಸರಿ ಮಾಡಿ ಕೊಡಿ. ಸಿಹಿ ಇರೋದ್ರಿಂದ ಯಾವುದು ಪಲ್ಯ ಚಟ್ನಿ ಏನೂ ಇಲ್ಲದೆ ಹಾಗೆಯೇ ತುಪ್ಪ ಸವರ್ಕೊಂಡು ತಿಂದರೂ ಕೂಡ ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಒಂದು ಸರಿ ಟ್ರೈ ಮಾಡಿದರೆ ತುಂಬ ಇಷ್ಟಪಡ್ತೀರಾ. ಜೋನಿ ಬೆಲ್ಲ ಇಲ್ಲದಿದ್ದರೆ ಟೆನ್ಷನ್ನೇ ಬೇಡ, ನಾರ್ಮಲ್ ಬೆಲ್ಲನ ನೀವು ರುಬ್ಕೊಳ್ಳೋಗಲೇ ಹಾಕ್ಕೊಳ್ಳಿ, ಚೆನ್ನಾಗೇ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಸರಿ ಟ್ರೈ ಮಾಡಿ, ನನಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.